ಮಂಗಳೂರಿನ ಕಂಕನಾಡಿಯಲ್ಲಿರುವ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಸಿಟಿ ಗೋಲ್ಡ್ ಇದೀಗ 20ನೇ ವರ್ಷದ ಸಂಭ್ರಮದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಮೆಗಾ ಮಂಗಳೂರು ಫೆಸ್ಟ್ ಮೂಲಕ ಗ್ರಾಹಕರಿಗೆ ಭರ್ಜರಿ ಕೊಡುಗೆಯನ್ನು ಒದಗಿಸಲು ಸಜ್ಜಾಗಿದೆ. ಗಣ್ಯರ ಮೂಲಕ ಸಿಟಿ ಗೋಲ್ಡ್ನ ಮೆಗಾ ಮಂಗಳೂರು ಫೆಸ್ಟ್ ಶುಭಾರಂಭಗೊಂಡಿದೆ. ಕೇರಳ ಮತ್ತು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸಿ ಈಗಾಗಲೇ ಅತ್ಯುತ್ತಮ ಮತ್ತು ಗುಣಮಟ್ಟದ ಸೇವೆಯನ್ನ ನೀಡಿ ಗ್ರಾಹಕರ ಮನಸೆಳೆದ ಚಿನ್ನಾಭರಣ ಮಳಿಗೆ ಎಂದರೆ ಅದು ಸಿಟಿ ಗೋಲ್ಡ್. ಚಿನ್ನ ಮತ್ತು ವಜ್ರಾಭರಣಗಳ ಮಾರಾಟ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿರುವ ಸಿಟಿ ಗೋಲ್ಡ್ ಇದೀಗ 20ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ಈ ಸಂಭ್ರಮದಲ್ಲಿ ಗ್ರಾಹಕರಿಗಾಗಿ ಮೆಗಾ ಮಂಗಳೂರು ಫೆಸ್ಟ್ ಅನ್ನ ಆಯೋಜಿಸಲಾಗಿದೆ. ಗಣ್ಯರ ಸಮ್ಮುಖದಲ್ಲಿ ಮೆಗಾ ಮಂಗಳೂರು ಫೆಸ್ಟ್ಗೆ ಚಾಲನೆ ದೊರೆತಿದೆ. ಮಾಜಿ ಶಾಸಕರಾದ ಮೊಯ್ದೀನ್ ಭಾವ ಅವರು ವಾಚಸ್ ಕಲೆಕ್ಷನ್ನ ಫೆಸ್ಟ್ಗೆ ಚಾಲನೆಯನ್ನ ನೀಡಿದ್ರು. ಇನ್ನು ಮಂಗಳೂರಿನ ವಿಶ್ವಾಸ್ ಭಾವ ಬಿಲ್ಡರ್ಸ್ನ ಚೇರ್ಮನ್ ಅಬ್ದುಲ್ ರವೂಫ್ ಪುತ್ತಿಗೆ ಪಿಎಫ್ಎ, ಸಹಾಯಕ ಇಂಗ್ಲಿಷ್ ಉಪನ್ಯಾಸಕರಾದ ಶಾಂತಿ ರೋಷ್ ಅವರು ಕೆನ್ನಾ ಡೈಮಂಡ್ಸ್, ಬಂಟ್ವಾಳ ಪುರಸಭಾ ಸದಸ್ಯರಾದ ಜೀನತ್ ಅಬ್ದುಲ್ ಖಾದರ್ ಇಟಾಲಿಯನ್ ಕಲೆಕ್ಷನ್, ಮಂಗಳೂರು ಮಹಾನಗರ ಪಾಲಿಕೆಯ ಕದ್ರಿ ಶಿವಭಾಗ್ನ ಸದಸ್ಯೆ ಕಾವ್ಯ ನಟರಾಜ್ ಆಳ್ವಾ ಕಿಡ್ಸ್ ಕಲೆಕ್ಷನ್, ಮಂಗಳೂರಿನ ಸಹನಾ ವುಮೆನ್ಸ್ ಕೌನ್ಸಿಲಿಂಗ್ ಸೆಂಟರ್ನ ಜನರಲ್ ಸೆಕ್ರೆಟರಿ ಖೈರುನ್ನಿಸಾ ಸೈಯದ್ ಅವರು ಆಂಟಿಕ್ ಕಲೆಕ್ಷನ್ನ ಫೆಸ್ಟ್ಗೆ ಚಾಲನೆಯನ್ನ ನೀಡಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಶಾಸಕ ಮೊಯ್ದೀನ್ ಭಾವ ಅವರು ಸಿಟಿ ಗೋಲ್ಡ್ನಿಂದ ಅತ್ಯುತ್ತಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಮಣ್ಣಿನಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ ಇಬ್ಬರು ಗಣ್ಯರನ್ನ 20ನೇ ವರ್ಷದ ಸಂಭ್ರಮದ ದಿನದಲ್ಲಿ ಗುರುತಿಸಿದ್ದು ಸಂತಸದ ವಿಚಾರ ಎಂದು ಹೇಳಿದ್ರು. ಈ ಒಂದು ಸಂತಸದ ಸಂಭ್ರಮದ ದಿನದಲ್ಲಿ ಅವರನ್ನು ಬಹಳ ತಿಳುವಳಿಕೆಯಿಂದ ಯೋಚಿಸಿ ಅವರನ್ನು ಗೊತ್ತುಪಡಿಸಿದ್ದಾರೆ. ಅದಕ್ಕೆ ನಾನು ಒಂದು ಇತಿಹಾಸದಲ್ಲಿ ಅಥವಾ ಪೂರ್ವದಲ್ಲಿ ಸಿಗ್ತಾರೆಲ್ಲ ಗೊತ್ತಿಲ್ಲ. ಅನಂತರ ಮಂಗಳೂರಿನ ಸಹನಾ ವುಮೆನ್ಸ್ ಕೌನ್ಸಿಲಿಂಗ್ ಸೆಂಟರ್ನ ಜನರಲ್ ಸೆಕ್ರೆಟರಿ ಖೈರುನ್ನೀಸ್ ಸೈಯದ್ ಅವರು ಮಾತನಾಡಿ, ಕಳೆದ 20 ವರ್ಷಗಳಿಂದ ಸಿಟಿ ಗೋಲ್ಡ್ನ ಪರಿಚಯ ನನಗಿದೆ. ಸಿಟಿ ಗೋಲ್ಡ್ ಬ್ರಾಂಚ್ ಮಂಗಳೂರಿನಲ್ಲಿ ಮಳಿಗೆ ಹೊಂದಿರುವುದು ಎಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಹೇಳಿದರು. its attention, for its loyalty, and it treats all the rich and the poor in the same way. ಇದೇ ವೇಳೆ ಸಿಟಿ ಗೋಲ್ಡ್ ಅಂಡ್ ಡೈಮಂಡ್ಸ್ನ ನಿರ್ದೇಶಕರಾದ ಮೊಹಮ್ಮದ್ ದಿಲ್ಶಾದ್ ಅವರು ಮಾತನಾಡಿ, ಸಿಟಿ ಗೋಲ್ಡ್ ಜನರ ಬ್ರ್ಯಾಂಡ್ ಆಗಿದೆ, ಮಾತ್ರವಲ್ಲದೆ ಸಾಮಾಜಿಕ ಕಾಳಜಿಯನ್ನ ಹೊಂದಿದೆ. ಇದೀಗ ಗ್ರಾಹಕರಿಗಾಗಿ ಕೆನ್ನಾ ಡೈಮಂಡ್ಸ್ ಇಟಾಲಿಯನ್ ಕಲೆಕ್ಷನ್ಸ್ ಅನ್ನ ಮೊಟ್ಟಮೊದಲ ಬಾರಿಗೆ ಭಾರತದಲ್ಲಿ ಪರಿಚಯಿಸಿದೆ ಎಂದು ಹೇಳಿದ್ರು. So today here Mangalore we presented new brand for diamond which is Kenna Diamonds, and we have introduced Nora Italian collection which is first time in India and which is usually export to Europe, Italy, London, everywhere, America. So now we are presenting into the Mangalore the first time the Italian necklace and Nora collections. ಇದೇ ವೇಳೆ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಮೈಮುನಾ ಫೌಂಡೇಶನ್ನ ಚೇರ್ಮನ್ ಆಸಿಫ್ ಆಪತ್ ಬಾಂಧವ ಅವರನ್ನ ಸಿಟಿ ಗೋಲ್ಡ್ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭ ಸಿಟಿ ಗೋಲ್ಡ್ ಅಂಡ್ ಡೈಮಂಡ್ಸ್ನ ನಿರ್ದೇಶಕ ನೌಶಾದ್ ಚೂರಿ, ಬಿಎಂ ತುಂಬೆ, ಉದ್ಯಮಿ ಮೊಯ್ದೀನ್ ಹಮೀದ್ ಸಾಮಾಣಿಗೆ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.